ಶ್ರೀ ನಾಗರಕ್ತೇಶ್ವರಿ ಗುಳಿಗೆ ಸನ್ನಿಧಿ ಕೈಡಿಲ್ ಬಜಲ್ ಜಲ್ಲಿಗುಡ್ಡೆಡು ಚತುಪವಿತ್ರ ನಾಗಮಂಡಲ ಸೇವೆಯಲ್ಲಿ ಕೊಡು ಯೋಗ ಶಿಬಿರ ನಡೆತದೆ. ಯೋಗ ಗುರು ಸಮಿತಿದ ಕಾರ್ಯಗುರುಕಾರ್ಯ ಜಗದೀಶ್ ಶೆಟ್ಟಿ ಬಿಜಯ್ ಶಿಬಿರ ನಡಪಾದ ಕೊರಿಯರು. ಬಜಾಲ್ ಜಲ್ಲಿಗುಡ್ಡೆಡು ಶ್ರೀ ನಾಗರಕ್ತೇಶ್ವರಿ ಗುಳಿಗೆ ಸನ್ನಿಧಿ ಕೈಡೇಲ್ಡು ಚತುಪವಿತ್ರ ನಾಗಮಂಡಲ ಸಮಿತಿದ ನೇಟು ಯೋಗ ಶಿಬಿರ ಆಟಣೆ ಆದಿತ್ತದು. ಶಿಬಿರದ ಲೇಸಡು ಪಾಲ್ದಿತೊನ್ನ ಬಿನ್ನೆರು ಕಾರ್ಯಕ್ರಮದ ಬಗ್ಗೆ ಎಡ್ಡೆ ಪಾತೆರ ಪಂಡದು ಯೋಗದ ಮಹತ್ವಳೇನು ತಿರುಪಾಯರು. ಯೋಗ ಗುರು ಚತುಪವಿತ್ರ ನಾಗಮಂಡಲೋತ್ಸವ ಸಮಿತಿದ ಕಾರ್ಯಗುರುಕಾರ್ಯರು ಜಗದೀಶ್ ಶೆಟ್ಟಿ ಬಿಜಯ್ ಯೋಗ ಶಿಬಿರನು ನಡಪಾದ ಕೊರಿಯರು. ಮನಸ್ಸಿಗೆ ನೆಮ್ಮದಿ, ಆರೋಗ್ಯ, ಸುಖ, ಶಾಂತಿ ಎಲ್ಲ ಲಭಿಸುತ್ತದೆ. ಈ ಯೋಗ ನಮ್ಮ ಗುರುಗಳಾದ ಡಾಕ್ಟರ್ ಜಗದೀಶ್ ಶೆಟ್ಟರು ನಮ್ಮ ಈ ಕುಗ್ರಾಮ ಇದ್ದಂಥ ಈ ಜಲ್ಲಿಗುಡ್ಡೆಯಲ್ಲಿ ಮಾಡಿದೆ ಅಂತ ಹೇಳಿದರೆ ಎಲ್ಲರಿಗೆ ಸಂತೋಷದ ವಿಷಯ. ಇನ್ನೂ ಕೂಡ ಈ ಯೋಗ ಶಿಬಿರ ಕಂಟಿನ್ಯೂ ಅಂದರೆ ನಿರಂತರವಾಗಿ ನಡೆಯಲಿ. ಯೋಗದಿಂದ ರೋಗ ಇಲ್ಲ, ಅದಕ್ಕೆ ಯೋಗ ಮಾಡಿದವನಿಗೆ ಡಾಕ್ಟರ್ ಹತ್ರ ಹೋಗುವ ಅಗತ್ಯ ಇಲ್ಲ ಅಂತೇಳಿ ಅದು ಪುರಾಣದಿಂದಲೇ ಬಂದಂಥ ಋಷಿಮುನಿಗಳಿಂದ ಬಂದಂಥ ಈ ಪದ್ಧತಿ ಈಗ ನಮ್ಮ ಈ ಸಂದರ್ಭದಲ್ಲಿ ಎಲ್ಲರಿಗೂ ಇದು ಅಗತ್ಯವಿದೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು 70 ವರ್ಷ 80 ವರ್ಷದವರೆಗೂ ಇದು ಅಗತ್ಯ ಇದೆ. ಯಾಕಂದರೆ ಇದರಿಂದ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ, ಮನೆಯಲ್ಲಿ ಐಕ್ಯತೆ, ಒಮ್ಮತ ಎಲ್ಲ ನಡೆಯುತ್ತದೆ. ಹಾಗಿರುವ ಗುರುಗಳಾದ ಜಗದೀಶ್ ಶೆಟ್ಟರ್ ನಾನು ಕೇಳಿಕೊಳ್ಳುವುದೇನೆಂದರೆ ನಿರಂತರ ಇಲ್ಲಿ ನೀವು ಜಲ್ಲಿಗುಡ್ಡೆಯಲ್ಲಿ ಈ ಯೋಗ ಶಿಬಿರವನ್ನು ಮಾಡಿ ಆ ಜಗನ್ಮಾತೆ ಅಂಬಾಭವನಿ ಹಾಗೂ ನಾಗರಕ್ತೇಶ್ವರ ದೇವರ ಕೃಪೆಗೆ ಪಾತ್ರರಾಗಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.